ಈ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಎಲ್ಲೆಡೆ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಅಡುಗೆ ಮಾಡಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನು ಹೋಟೆಲ್‌ಗಳು ಕ್ಲೋಸ್ ಆಗ್ತಾ ಇದೆ ಬಿಕಾಸ್ ಆಫ್ ಈ ಗ್ಯಾಸ್ ಅಭಾವದಿಂದಾಗಿ. ಇದಕ್ಕೆಲ್ಲ ಏನು ಸೊಲ್ಯೂಷನ್? ಇನ್ನು ಒಲೆಯಲ್ಲಿ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಸೌದೆ ಬೇಕು. ಆ ಕಟ್ಟಿಗೆ ಕೂಡ ಅಭಾವ ಇದೆ. ಇದಕ್ಕೆಲ್ಲ ನಿಮ್ಗೆ ಒಂದು ಸೊಲ್ಯೂಷನ್ ಇದೆ. ಎಲ್ಲಿ ಗೊತ್ತಾ? ವೇಣೂರು ಮುಖ್ಯ ರಸ್ತೆಯಲ್ಲಿ ಸಂತೃಪ್ತಿ ಅನ್ನೋ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ಅದರ ಪಕ್ಕ ಒಂದು ದೊಡ್ಡದಾಗಿ ಒಂದು ಗ್ಯಾರೇಜ್ ತರ ಕಾಣಿಸ್ತಾ ಇದೆ. ಅದುವೇ ಮಾಸ್ಟರ್ ಗನ್ ವುಡ್ ಸ್ಟೋವ್ ಮತ್ತೆ ಟ್ರೀ ಸೈಕಲ್ ಕೊಡುವಂತ ಇಷ್ಟು ವರ್ಷಗಳ ಅನೇಕ ವರ್ಷಗಳಿಂದ ಇದರ ಮೂಲಕ ಹೆಸರು ಪಡೆದಿರುವಂತಹ ಜೋನ್ ಡಿಸೋಜ ಅನ್ನುವಂಥವರ ಈ ಒಂದು ಶಾಪ್ ಅಲ್ಲಿ ಇದೀಗ ಒಲೆಯನ್ನು ಕೂಡ ಮಾಡ್ತಾ ಇದೆ. ಆ ಒಲೆ ಹೇಗಿದೆ ಗೊತ್ತಾ? ತೋರಿಸ್ತೀವಿ ಬನ್ನಿ. ಸೊ ಸಾಮಾನ್ಯವಾಗಿ ಒಲೆ ಅಂತ ಹೇಳಿದಾಗ ಅದು ದೊಡ್ಡ ಗಾತ್ರ ಇರುತ್ತೆ. ಅದು ಆ ಕಡೆಗೆ ಶಿಫ್ಟ್ ಆಗಲ್ಲ, ಒಂದ್ ಕಡೆ ಫಿಕ್ಸ್ ಇರುತ್ತೆ ಅಂತ ಅನ್ಕೋತೀವಿ. ಬಟ್ ಇದು ಹಾಗಲ್ಲ, ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಇದನ್ನು ಶಿಫ್ಟ್ ಮಾಡ್ಬೋದು. ಕಡಿಮೆಯ ಸೌದೆ ಯೂಸ್ ಮಾಡಿಕೊಂಡು ಈ ಒಲೆಯನ್ನ ಯೂಸ್ ಮಾಡಕ್ಕೆ ಆಗುತ್ತೆ. ಸೊ ಹೋಟೆಲ್ಗಳಿಗೆ ಬೇರೆ ಇದೆ, ಮನೆಗೆ ಯೂಸ್ ಮಾಡುವಂತಹ ಒಲೆ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಾಗಿ ಇರುವಂತದ್ದು ನೋಡ್ಬೋದು. ಕೇವಲ ಒಂದು 2-3 ಸೌದೆನ ಇಟ್ಕೊಂಡು ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿಯಲ್ಲಿ ಉರಿತಾ ಇದೆ ಅಂತ ಅನ್ಕೊಂಡ್ರೆ ನಿಮ್ಗೆ ಸಾಮಾನ್ಯವಾಗಿ ಒಂದು ಮನೆಗೆ ಬೇಕಾಗಿರುವಂತಹ ಒಂದು ಹೋಟ್ಲಿಗೆ ಬೇಕಾಗಿರುವಂತಹ ಎಲ್ಲ ಒಂದು ಅಡಿಗೆ ಮಾಡಕ್ಕೆ ಇದ್ರಲ್ಲಿ ಸಾಧ್ಯವಾಗುತ್ತೆ. ಇದೀಗ ಈ ಒಂದು ಒಲೆಯನ್ನ ಆವಿಷ್ಕಾರ ಮಾಡಿರುವಂತಹ ಜಾನ್ ಡಿಸೋಜ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇಷ್ಟು ವರ್ಷಗಳ ಕಾಲ ನೀವು ಒಂದು ಬೇರೆ ಬೇರೆ ಉತ್ಪನ್ನ ಮಾಡ್ತಾ ಇದ್ರಿ. ಒಂದು ಆ ಇದು ಬಂದೂಕು, ಮಂಗನ ಓಡಿಸುವಂತಹ ಬಂದೂಕು ಆಗಿರ್ಬೋದು, ಬೇರೆ ಬೇರೆ ಮಾಡ್ತಾ. ಬಟ್ ಈ ಸಲ ನೀವು ಒಂದು ಒಲೆಯನ್ನ ಕಂಡುಹಿಡಿದಿರಾ. ಇದರ ಉದ್ದೇಶ ಏನಾಗಿತ್ತು ಮುಖ್ಯವಾಗಿ? ಎಷ್ಟು ಡಿಮಾಂಡ್ ಇದೆ? ಡಿಮಾಂಡ್ ಮಸ್ತ್ ತುಂಬಾ ಇದೆ. ಇಲ್ಲಿ ಹೋಟೆಲ್ ನಮ್ಮ ಪಕ್ಕದಲ್ಲಿಯೇ ಒಂದು ಹೋಟೆಲ್ ಇತ್ತು, ಸಂತೃಪ್ತಿ ಹೋಟೆಲ್ ಅಂತ. ಅವರು ಬಂದ್ ಮಾಡಿದ್ರು. ನಾನು ಹೇಳಿದೆ ಬಂದ್ ಮಾಡುವ ಅವಶ್ಯಕತೆ ಇಲ್ಲ, ನಾವು ನಿಮಗೆ ಹೇಗೆ ಬೇಕು ನಾವು ತಯಾರಿಸಿ ಕೊಡ್ತೇವೆ ಅಂತ ಹೇಳಿದ್ರು. ಒಂದು ಒಲೆಯನ್ನು ಮಾಡಿ ಕೊಟ್ಟೆವು. ಕೊಟ್ಟು ಅವರು ಎಲ್ಲ ಪಬ್ಲಿಕ್ ಆಯ್ತು. ಮತ್ತೆ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಒಂದು 5-6 ಒಲೆಯನ್ನು ಕಳಿಸಿದೆ. ಅದರ ನಂತರ ಬಾಂಬೆಗೆ ಅದು ಸುದ್ದಿ ಬಂತು ಹೋಯ್ತು. ಬಾಂಬೆವರೆಗೆ ಕಳಿಸಿದ್ದೇನೆ. ಇಲ್ಲಿ ಮಣಿಪಾಲದಲ್ಲಿ, ಕಾರ್ಕಳದಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಸಾಧಾರಣ ಇಷ್ಟರವರೆಗೆ ಒಂದು 50 ಒಲೆಯನ್ನು ನಾನು ಮಾರಿದ್ದೇನೆ. ಈಗ ನನಗೆ ಒಂದು 50ರ ಮೇಲೆ ಆರ್ಡರ್ ಇದೆ. ಇದು ಫಾಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಆ ಒಳಗಡೆ ಇಟ್ಟಿಗೆಯನ್ನು ಇಟ್ಟು ಆವೆ ಮಣ್ಣಿನಿಂದ ನಾವು ತಯಾರಿಸಿದ್ದೇವೆ. ಹೊರಗಡೆ ಕಬ್ಬಿಣದ ಕವಚ. ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಇದು. ಮತ್ತೆ ಕಟ್ಟಿಗೆ ತುಂಬಾ ಕಡಿಮೆ. ಮತ್ತೆ ಇದು ಹಾಳಾಗುವ ವಸ್ತು ಅಲ್ಲ. ಯಾಕಂದ್ರೆ ನಾಳೆ ಗ್ಯಾಸೇ ಸಿಕ್ಕಿತು, ಕಟ್ಟಿಗೆ ಇಲ್ಲ, ಇದಕ್ಕೇನೆ ಬ್ಲೋವರ್ ಗ್ಯಾಸ್ ಇದು ಬರ್ನಲ್ಲಿ ಇಟ್ಟು ಇದನ್ನೇ ಉಪಯೋಗ ಮಾಡಬಹುದು. ಈ ಒಲೆಯನ್ನು ಉಪಯೋಗ ಮಾಡಬಹುದು. ಹೌದು. ಒಳಗಡೆ ನೀವು ಈ ಮಣ್ಣನ್ನ ಆವೆ ಮಣ್ಣನ್ನ ಯೂಸ್ ಅದು ಯಾಕೆಂದ್ರೆ ನಾವು ಕಬ್ಬಿಣ, ಈ ಬೆಂಕಿಯಿಂದ ಕಬ್ಬಿಣ ಕರಗಿ ಹೋಗ್ತದೆ. ನಾವು ಮಣ್ಣು ಅಂದ್ರೆ ಮೊದಲಿನ ಕಾಲದಲ್ಲಿ ನಾವು ಒಂದು ಒಲೆಯನ್ನು ಮಾಡುವಾಗ ಮಣ್ಣು ಅಂಟು ಮಣ್ಣು ಹಾಕಿ ನಾವು ಮಾಡ್ತಾ ಇದ್ದೇವೆ. ಅದು ವರ್ಷ ಬರ್ತದೆ. ಆ ಉದ್ದೇಶದಿಂದ ನಾನು ಇದನ್ನು ಅದೇ ರೀತಿಯಾಗಿ ನಾನು ತಯಾರಿಸಿದ್ದೇನೆ. ಈಗ ಇಲ್ಲಿ ಒಂದು ಹೋಟ್ಲಿಗೆ ಬೇಕಾಗಿರುವಂತಹ ಒಲೆ ಬೇರೆ ಇದೆ, ಮನೆಗೆ ಬೇಕಾಗಿರುವಂತಹ ಒಲೆ ಬೇರೆ ಇದೆ. ಸೊ ಅದರ ಡಿಫ್ರೆನ್ಸ್ ಏನು? ದೊಡ್ಡ ಗಾತ್ರನ ಹೇಗೆ? ನೋಡಿ, ಇದರಲ್ಲಿ ಈ ಒಲೆಯಲ್ಲಿದೆ 25ರಿಂದ 20 ಕೆಜಿ ಬೇಯಿಸ್ಬೋದು. ಇದರಲ್ಲಿ 40 ಕೆಜಿ ವರೆಗೆ ಬೇಯಿಸ್ಬೋದು. ಇದು ಮನೆಯವರೆಗೆ ಆದ್ರೂ ಸಹ ಒಂದು 8 ಕೆಜಿ ಬೇಯಿಸ್ಲಿಕ್ಕೆ ಆಗ್ತದೆ ಇದರಲ್ಲಿ. ಮತ್ತೆ ಸಣ್ಣವರಿಗೆ ಒಂದು 3000ದಲ್ಲಿ ಎಲ್ಲ ಸಿಗುತ್ತೆ. ಅದು ನಿಮಗೆ ಒಂದು 6 ಜನರಿಗೆ ಅಡಿಗೆ ಮಾಡ್ಲಿಕ್ಕೆ ಆಗುತ್ತೆ. ಬಾಳಿಕೆ ಒಳ್ಳೇದಿದೆ. ಸೊ ಈಗ ನೀವು ಹೇಳಿದ್ರಿ ತುಂಬಾ ಡಿಮಾಂಡ್ ಇದೆ ಅಂತ. ಈಗ ಬೇರೆ ಬೇರೆ ಕಡೆ ನಮಗೆ ಆರ್ಡರ್ಸ್ ಬರ್ತಾ ಇದೆ. ಈಗ ಎಷ್ಟು ಬುಕಿಂಗ್ ಆಗಿದೆ? ನನಗೆ ಒಂದು 50 ನಾನು ಈವಾಗಲೇ ಕೊಟ್ಟಾಗಿದೆ. ಇನ್ನೊಂದು 50 ರೆಡಿ ಆಗ್ತಾ ಉಂಟು. ಒಂದು ವಾರದ ಗ್ಯಾಪ್, 15 ದಿವಸದೊಳಗೆ 50 ಸಹ ಹೋಗ್ಲೇಬೇಕು. ಹೌದು. ನಿಮ್ಗೆ ಒಂದು ಒಲೆ ಮಾಡ್ಬೇಕಾದ್ರೆ ಎಷ್ಟು ದಿನ ಬೇಕಾಗುತ್ತೆ? ನಾವು ಅಂದ್ರೆ ಡೇ ನೈಟ್ ಒಂದು 12 ಗಂಟೆವರೆಗೆ ನಾವು ಈಗ ಕೆಲಸ ಮಾಡ್ತಾ ಇದ್ದೇವೆ. ಸಾಧಾರಣ ಒಂದು 4 ಜನ ಇದ್ದಲ್ಲಿ ಒಂದು 5-6 ಒಲೆ ರೆಡಿ ಆಗುತ್ತದೆ. ಮತ್ತೆ ಕೊಡುವಾಗ ಮತ್ತೆ ಟೈಮ್ ಆಗುತ್ತೆ. ಅದಕ್ಕೆ ಪೈಂಟ್ ಎಲ್ಲ ಒಣಗಬೇಕು. ಅದೆಲ್ಲ ಆಗುವಾಗ ದಿನಕ್ಕೆ ಆಲ್ರೆಡಿ ಒಂದು 4 ಒಲೆ ಕೊಡ್ಬೋದು. ಈಗ ಅದರಿಂದ ಬೂದಿ ಕೂಡ ಬರುವಂತ ಬೂದಿಯನ್ನ ಇಡೋಕೆ ಬೇರೆ ವ್ಯವಸ್ಥೆ ಇದೆಯಾ? ಅದಕ್ಕೆ ಇಡ್ಲಿಲ್ಲ ನಾವು. ಯಾಕೆಂದ್ರೆ ಇದರಲ್ಲಿ ಬೂದಿ ಕಡಿಮೆ ಉರ್ದು ನಮ್ಮ ಪೌಡರ್ನ ತರ ಸ್ವಲ್ಪ ಬೂದಿ ಇರುದು. ಅದನ್ನ ನೀವು ತಗಡಿನ ಇದರಲ್ಲಿ ತೆಗಿಬಹುದು. ಈಗ ಒಂದು ಸಾಮಾನ್ಯವಾಗಿ ಮನೆಗೆ ಯೂಸ್ ಆಗುವಂತ ಒಲೆ ಅಂತ ತಗೊಂಡ್ರೆ ಅದಕ್ಕೆ ಒಂದು ಎಷ್ಟು ಸೌದೆ ಬೇಕಾಗುತ್ತೆ? ಒಂದು ಅನ್ನ ಇಡ್ಬೇಕು, ಒಂದು 2 ಕೆಜಿ ಇದು ಸೇರುವಷ್ಟು ಅನ್ನ ಇಡ್ಬೇಕು, ಅದಕ್ಕೆ ಒಂದು ಎಷ್ಟು ಸೌದೆ ಬೇಕಾಗುತ್ತೆ? ಸಾಧಾರಣ ಮನೆಯವರೆಗೆ ಒಂದು ಫೀಟ್ ಉದ್ದದ್ದು 3 ಕಟ್ಟಿಗೆ ಮತ್ತು ಒಂದು 2 ಸಣ್ಣ ಕಟ್ಟಿಗೆ ಇದ್ರೆ ನಿಮ್ಗೆ ಅನ್ನ ಪಲ್ಯ ಎಲ್ಲ ದಿನದ ಖರ್ಚು ಮಾಡ್ಬೋದು. ಸೊ ಇದು ಪ್ರೈಸ್ ಎಲ್ಲ ಹೇಗಿರುತ್ತೆ? ಈಗ ಮನೆಗೆ ಬೇಕಾಗಿರುವಂತಹ ಸಣ್ಣ ಒಲೆ ಅದು ಎಷ್ಟು ಬೇಕಾಗುತ್ತೆ? ಆದ್ರೆ 3000, ದೊಡ್ಡ ಒಲೆ ಆದ್ರೆ 6,500, ಮತ್ತೆ 9,500, ಮತ್ತೆ 13,500.
ಮತ್ತೆ ದೋಸೆ ಹೋಟೆಲ್ನವರಿಗೆ ದೋಸೆ ಮಾಡ್ಲಿಕ್ಕೆಲ್ಲ ತವ ಎಲ್ಲ ಮಾಡ್ತೇವೆ, ಅದು ಒಂದು 20,000ದಲ್ಲಿ ನಾವು ಮಾಡಿ ಕೊಡ್ತೇವೆ. ಸೊ ಸದ್ಯಕ್ಕೆ ಈಗಿನ ಮಟ್ಟಿಗೆ ತುಂಬಾನೇ ಉಪಯೋಗ ಬರುವಂತ ಹಾ. ಒಲೆ ಅಂತ ಹೇಳ್ಬೋದು. ಒಲೆ ಒಲೆ ಅಂತ ಹೇಳ್ಬೋದು. ಸೊ ಅದು ಬಿಟ್ರೆ ಬೇರೆ ಏನೆಲ್ಲ ನೀವು ಇಲ್ಲಿ ಮಾಡಿಕೊಡ್ತೀರಾ? ಮೊದಲು ನಾವು ಮಂಗಗಳಿಗೆ ಕೋತಿಗಳಿಗೆ ಓಡಿಸ್ಲಿಕ್ಕೆ ನಾವು ಗನ್ ತಯಾರಿಸ್ತಾ ಇದ್ದೇವೆ ಇಂಥ ತರ. ಇದರಿಂದ ಇದು ತುಂಬಾ ಬೇಡಿಕೆ ಇತ್ತು. ಎಲ್ಲಾ ಕಡೆಯಲ್ಲಿ ಮಾರ್ಕೆಟ್ ಅಲ್ಲಿ ಇದೆ. ಸಾಧಾರಣ ಒಂದು 42 ಬ್ರಾಂಚ್ ಅಲ್ಲಿ ಈ ನಮ್ಮ ಪ್ರಾಡಕ್ಟ್ ಸಿಗುತ್ತೆ. ಈಸಿ ಲೈಫ್ ಅಲ್ಲಿ ಇದೆ, ಸ್ಕ್ಯಾಟ್ಸ್ ಅಲ್ಲಿ ಇದೆ, ಮತ್ತೆ ಈಕೋ ಫರ್ನಿಚರ್, ಮತ್ತೆ ಸಾಯಿ ಎಂಟರ್ಪ್ರೈಸಸ್ ಎಲ್ಲ ಕಡೆಯಲ್ಲಿ ನಾವು ಕೊಡ್ತೇವೆ. ಇದರ ಸಂಗಡ ಅಡಿಕೆ ಮರ ಏರುವ ಮಿಷನ್ ಮತ್ತು ತೆಂಗಿನ ಮರ ಏರಲಿಕ್ಕೆ ನಾವು ತಯಾರು ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಅಡಿಕೆ ಸುಲಿಯುವ ಮಿಷನ್ ಇದೆ. ಕೈಯಲ್ಲಿ ಈಸಿಯಾಗಿ ಅಡಿಕೆಯನ್ನು ಸುಲಿಬಹುದು. ಕೆಲವರಿಗೆ ಹೊಸತು ಕಲಿಯುವವರೆಗೆ ಈ ಮನೆ ಬಹಳ ಉಪಯೋಗ ಆಗುತ್ತೆ, ಯೂಸ್ ಆಗುತ್ತೆ. ಸೊ ಈಗ ನಿಮ್ಗೆ ಉಳಿದ ಉತ್ಪನ್ನಕ್ಕಿಂತ ಉಳಿದ ಸಲಕರಣೆಗಳಿಗಿಂತ ಜಾಸ್ತಿ ಡಿಮಾಂಡ್ ಇರುವಂತದ್ದು ಒಲೆಗೆ. ಹೌದು, ಒಳಗೇನೆ. ನಾನು ಮೊದಲು ಮಾಡಿನ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಈಗ ನನಗೆ ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಇದೇ ತುಂಬಾ ಕೆಲಸ ಇದೆ ಇದರಲ್ಲಿ. ಈಗ ನೀವು ಒಳಗಡೆ ಒಂದು ಮಣ್ಣು ಹಾಕ್ತೀವಿ ಅಂತ ಹೇಳಿದ್ರೆ ಅದು ಯಾವ ತರ ನೀವು ರೆಡಿ ಮಾಡ್ತೀರಾ? ಮೊದಲನಾಗಿ ಈ ಮಣ್ಣನ್ನು, ಆವೆ ಮಣ್ಣು, ಈ ಬೆಲ್ಲ, ಸುಣ್ಣ ಎಲ್ಲ ಹಾಕಿ ನಾವು ಒಂದು 4-5 ದಿನ ಇಡಬೇಕು. ಇದನ್ನು ಇಡುವಾಗ ಇದು ಅಂಟಾಗಿ ಹೋಗುತ್ತೆ. ಚೆನ್ನಾಗಿ ಅಂಟಾದ ಮೇಲೆ ಇದಕ್ಕೆ ತಾಗಿಸಿ ಇದರ ಒಳಗಡೆ ನಾವು ಇಡಬೇಕು. ಒಳಗಡೆ ಇಷ್ಟು ದಪ್ಪ ಇದೆ. ಅದರ ನಂತರ ಫುಲ್ಲು ಇಟ್ಟಿಗೆಯಿಂದ ಕವರ್ ಮಾಡಿ ಕೊಡ್ತಾ ಇದ್ದೇವೆ. ಈಗ ನೋಡ್ಬೋದು ಅಲ್ಲಿ ಒಂದು ಕಡೆ ಈಗ ಸೌದೆ ಒಲೆ ರೆಡಿ ಆಗಿರುವಂತದ್ದನ್ನ ನಾವು ತೋರಿಸಿದ್ವಿ. ನಾವು ಅಲ್ಲಿ ಬೆಂಕಿ ಕೂಡ ಉರಿತಾ ಇದೆ. ಇನ್ನೊಂದು ಕಡೆ ಈಗ ಸಿದ್ಧವಾಗ್ತಿರುವಂತಹ ಒಲೆಗಳಿದು. ದೊಡ್ಡ ಹೋಟ್ಲಿಗೆ ಬೇಕಾಗಿರುವಂತದ್ದು, ಮನೆಗೆ ಬೇಕಾಗಿರುವಂತ ಎಲ್ಲ ಕೂಡ ಒಲೆ ರೆಡಿ ಆಗಿದೆ. ಸೊ ಆಗ್ಲೇ ಅವ್ರು ಜಾನ್ ಅವ್ರು ಹೇಳಿ ತುಂಬಾ ಡಿಮಾಂಡ್ ಇದೆ. ಕೇವಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಬಾಂಬೆ, ಕೇರಳ ಈ ತರ ಬೇರೆ ಬೇರೆ ಕಡೆಯಿಂದ ನಮ್ಗೆ ಆರ್ಡರ್ಸ್ ಬರ್ತಾ ಇದೆ ಅನ್ನುವಂಥದ್ದು. ಈಗ ಇನ್ನೊಂದು ದೋಸೆಯ ಹಂಚು ಕೂಡ ಇದೆ ಇಲ್ಲಿ ಕಾಣಿಸ್ತಾ ಇದೆ. ಇದು ಯಾವ ತರ ಇಲ್ಲಿ? ಇದು ಸಹ ಅದೇ ಸ್ವಲ್ಪ ದೊಡ್ಡ ಸೈಜ್ ದೋಸೆ ಮಾಡ್ಲಿಕ್ಕೆ. ಮಸಾಲೆ ದೋಸೆ ಆದ್ರೆ 3 ಮಸಾಲೆ ದೋಸೆ ಒಯ್ಬೋದು ಇದರಲ್ಲಿ. ಮತ್ತೆ ದೋಸೆ ಚಪಾತಿ ಎಲ್ಲ ಮಾಡ್ಬೋದು. ಇದಕ್ಕೆ ಸಹ ಸೇಮ್ ಇಟ್ಟಿಗೆ ಹಾಕಿ ನಾವು ಮಣ್ಣೆಲ್ಲ ಹಾಕಿ ತಯಾರು ಮಾಡಿದ್ದೇವೆ. ಎತ್ತರ ಬೇಕಾದವರಿಗೆ ಎತ್ತರ ನಾವು ಮಾಡಿ ಕೊಡ್ತೇವೆ. ಈಗ ಎತ್ತರ ಕಡಿಮೆ ಇದೆ. ಮತ್ತೆ ಇದಕ್ಕೆ ಸಹ ಗಾಳಿಯಿಂದ ಕಟ್ಟಿಗೆ ಎಲ್ಲ ಹಾಕಿ ಗಾಳಿ ಬ್ಲೋವರ್ ಅನ್ನು ಆನ್ ಮಾಡಿದ್ರೆ ಕಟ್ಟಿಗೆ ಉರಿಯುತ್ತದೆ. ಸೊ ಕಡಿಮೆ ಸೌದೆ ಹಾ, ಸಾಕಾಗುತ್ತೆ. ಕಡಿಮೆ ಸೌದೆಯಲ್ಲಿ ಉರಿಸ್ಲಿಕ್ಕೆ ಆಗ್ತದೆ. ಒಮ್ಮೆ ಬಿಸಿಯಾದ ನಂತರ ತುಂಬಾ ಹೊತ್ತಿನವರೆಗೆ ಇದು ಬಿಸಿಯಾಗಿ ಇರುತ್ತೆ. ಸೊ ಆಗ್ಲೇ ಜಾನ್ ಅವರು ಹೇಳಿದ್ರು ಇಲ್ಲಿ ಹತ್ರ ಇರುವಂತ ಸಂತೃಪ್ತಿ ಹೋಟ್ಲು ಕೂಡ ಕ್ಲೋಸ್ ಆಗಿತ್ತು ಬಿಕಾಸ್ ಆಫ್ ಗ್ಯಾಸ್ ಶಾರ್ಟೇಜ್ ಅಂತ. ಆದ್ರೆ ಇದೀಗ ಸಕ್ಸಸ್ಫುಲ್ ರನ್ ಆಗ್ತಾ ಇದೆ. ಅದಕ್ಕೆ ರೀಸನ್ ಒಂದು ಗ್ಯಾಸ್ ಕೂಡ ಈಗ ಯೂಸ್ ಮಾಡ್ತಾ ಇದ್ದೀರಾ, ಜೊತೆಗೆ ಸೌದೆ ಒಲೆ ಕೂಡ ಇದೆ. ಸೊ ನಿಮ್ಗೆ ಆ time ಅಲ್ಲಿ ಈ ಸೌದೆ ಒಲೆ ಎಷ್ಟು ಯೂಸ್ ಆಯ್ತು? ಅದೇ ಇದು ಸೌದೆ ಒಲೆ ನಮಗೆ ತುಂಬಾ ಯೂಸ್ ಆಯ್ತು. ಯಾಕೆಂದ್ರೆ ನಾವು ಗ್ಯಾಸ್ ಇಲ್ಲದೆ ನಾವು ಒಂದು 3-4 ದಿವಸ ಬಂದ್ ಮಾಡಿದ್ದೆವು. ಲಾಸ್ಟಿಗೆ ಇವರು ನಮಗೆ ಒಂದು ಸೌದೆ ಒಲೆ ಮಾಡಿ ಕೊಡ್ತೇನೆ, ಅದರಲ್ಲಿ ತುಂಬಾ ಯೂಸ್ ಆಗ್ತದೆ ಅಂತ ಹೇಳಿದ್ರು. ಅದನ್ನು ನಮಗೆ ಮಾಡಿಕೊಟ್ಟು ತುಂಬಾ ಯೂಸ್ ಆಗಿದೆ. ಮತ್ತೆ ನಾವು ಒಂದು ದಿವಸ ಕೂಡ ಬಂದ್ ಮಾಡಿಲ್ಲ, ಕಂಟಿನ್ಯೂ ನಾವು ರನ್ ಮಾಡ್ತಾ ಇದ್ದೇವೆ. ಇದು ಸೌದೆ ಒಲೆಯಿಂದ ತುಂಬಾ ನಮಗೆ ಒಂದು ಪ್ರಯೋಜನ ಆಯಿತು. ಸೌದೆ ಒಲೆ ಇಲ್ಲದಿದ್ರೆ ನಾವು ಬಂದೇ ಮಾಡಬೇಕಿತ್ತು. ತುಂಬಾ ಹೋಟೆಲ್ ಬಂದಾಗಿದೆ. ನಾವು ಕೂಡ ಹಾಗೆ ಲೆಕ್ಕ ಆಗ್ತಿದ್ವಿ, ನಮ್ದು ಕೂಡ ಬಂದೇ ಆಗ್ಬೇಕು, ಬಂದೇ ಮಾಡುವುದು ಅಂತ ನಾವು ಒಂದು ಆಲೋಚನೆ ಮಾಡ್ತಿದ್ವಿ. ಆಗ ಇವರೊಂದು ನಮಗೆ ಸೌದೆ ಒಲೆ ಮಾಡಿಕೊಟ್ರು. ಅದರಿಂದ ತುಂಬಾ ಪ್ರಯೋಜನ ಆಯಿತು ನಮಗೆ. ಈಗ ನಾವು ಕಂಟಿನ್ಯೂ ರನ್ ಮಾಡ್ತಾ ಇದ್ದೇವೆ. So ಈಗ ಗ್ಯಾಸ್ ಏನೋ ಸಿಗ್ತಾ ಇದೆಯಾ ನಿಮ್ಗೆ? ಗ್ಯಾಸ್ ಸಿಗ್ತದೆ, ಒಂದು ದಿವಸಕ್ಕೆ 1-2 ದಿವಸಕ್ಕೆ ಒಂದು ಹಾಗೆಲ್ಲ ಸಿಗ್ತದೆ. But ನಿಮ್ಗೆ ತುಂಬಾ ಸಹಕಾರಿಯಾಗಿರುವಂತದ್ದು ಈ ಒಂದು ಸೌದೆ ಹೌದು, ಒಲೆ. ತುಂಬಾ ಸಹಕಾರ ಆಯಿತು. ಇಲ್ಲದಿದ್ರೆ ನಾವು ಗ್ಯಾಸಿನಿಂದ ನಾವು ಕಂಟಿನ್ಯೂ ಓಪನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಈ ಇದು ಗ್ಯಾಸ್ ಒಲೆ ಇದು ಸೌದೆ ಒಲೆಯಿಂದ ತುಂಬಾ ಪ್ರಯೋಜನ ಆಯಿತು. ಕಂಟಿನ್ಯೂ ಆಗಿ ನಾವು ರನ್ ಮಾಡ್ತಾ ಇದ್ದೇವೆ ಹೋಟೆಲ್ ಈಗ. ಸೊ ಮುಖ್ಯವಾಗಿ ಈ ಯಾರಿಗೆಲ್ಲ ಈಗ ಗ್ಯಾಸ್ ಅಭಾವ ಕಂಡು ಬರ್ತಾ ಇದೆ, ಹೋಟ್ಲು ಉದ್ಯಮ ಆಗಿರ್ಬೋದು, ಮನೆಯವರಿಗೆ ಬೇಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ಗೆ ಈ ಜಾನ್ ಡಿಸೋಜಾ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಈ ಸೌದೆ ಒಲೆಯನ್ನ. ಸೊ ಕಡಿಮೆ ಸೌದೆಯಲ್ಲಿ ನೀವು ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮನೆಗೆ ಬೇಕಾಗಿರೋ ಅಡಿಗೆನ ಮಾಡ್ಬೋದು. ಹೋಟ್ಲು ಉದ್ಯಮ ಕೂಡ ದೊಡ್ಡ ದೊಡ್ಡ ಅಡಿಗೆನ ಕೂಡ ಮಾಡ್ಬೋದು. ಹಾಗಾಗಿ ಇನ್ನು ಮುಂದೆ ಗ್ಯಾಸ್ ಇಲ್ಲ, ಸೌದೆ ಸಾಕಾಗಿದೆ ಅಂತ ಟೆನ್ಷನ್ ಬೇಡ. ನೇರವಾಗಿ ಜಾನ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಕಡೆ ಹೋಲ್ಸೇಲ್ ಮಾರಾಟ ಕೂಡ ಇರುವಂತದ್ದು, ಬೇರೆ ಬೇರೆ ಕಡೆ ಅವರ ಶಾಪ್ಗಳು ಕೂಡ ಇಲ್ಲಿಂದ ಸೇಲ್ಸ್ ಕೂಡ ಇದೆ. ಸೊ ನೀವು ಬೇಕಾದ್ರೆ ಇಲ್ಲಿ ಬಂದು ಕೂಡ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಬೇಕಾಗಿರುವಂತಹ ಸೌದೆ ಒಲೆಯನ್ನ ಖರೀದಿ ಮಾಡಬಹುದು. ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ವೇಣೂರು.